ಕಾಶ್ಮೀರದ ಪುಂಚ್ನಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಹುತಾತ್ಮರಾದ ಉಡುಪಿ ಜಿಲ್ಲೆಯ ಕುಂದಾಪುರದ ಬೀಜಾಡಿಯ ಅನೂಪ್ ಪೂಜಾರಿ ಅವರ ಮೃತದೇಹ ಇದೀಗ ಹುಟ್ಟೂರಿಗೆ ತಲುಪಿದೆ. ಈ ಸಂದರ್ಭದಲ್ಲಿ ನೆರೆದಂತಹ ಸಹಸ್ರಾರು ಮಂದಿ ಕಂಬನಿ ಮಿಡಿದಿದ್ದಾರೆ. ಅನೂಪ್ ಪೂಜಾರಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರೋಣ. ಸೇನಾ ವಾಹನ ಅವಘಡದಲ್ಲಿ ಮೃತರಾದ ಕುಂದಾಪುರ ತಾಲೂಕಿನ ಬೀಜಾಡಿ ಗ್ರಾಮದ ಸೈನಿಕ ಅನೂಪ್ ಪೂಜಾರಿ ಅವರು ಕರ್ತವ್ಯಕ್ಕೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದ ಪೂಂಚ್ ವಲಯದಲ್ಲಿ ನಡೆದ ಸೇನಾ ವಾಹನ ಅವಘಡದಲ್ಲಿ ಮೃತರಾಗಿ ಅವರ ಪಾರ್ಥಿವ ಶರೀರ ರಾಷ್ಟ್ರೀಯ ಹೆದ್ದಾರಿ 66 ಬ್ರಹ್ಮಾವರದ ಬಿಜೆಪಿ ಕಚೇರಿ ಎದುರುಗಡೆ ದೇಶಭಕ್ತರಿಂದ ಪಾರ್ಥಿವ ಶರೀರಕ್ಕೆ ಗೌರವ ನಮನ ಸಲ್ಲಿಸಲಾಯಿತು. ತೆಕ್ಕಟ್ಟೆಯ ಸೇನಾ ಕುಟುಂಬದ ನಿವೃತ್ತ ಸೇನಾನಿ ರವಿಶೆಟ್ಟಿಯವರ ನೇತೃತ್ವದಲ್ಲಿ ಸೇನಾ ವಾಹನದಲ್ಲಿ ಸಕಲ ಸೇನಾ ಗೌರವದೊಂದಿಗೆ ಬ್ರಹ್ಮಾವರಕ್ಕೆ ಆಗಮಿಸಿದಾಗ ಪಾರ್ಥಿವ ಶರೀರಕ್ಕೆ ನಾಗರಿಕರು ಪುಷ್ಪನಮನ ಸಲ್ಲಿಸಿದರು.
ಅನೂಪ್ ಪೂಜಾರಿ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನ ಅವರ ಮನೆಯಲ್ಲಿ ಸಲ್ಲಿಸಲಾಯಿತು. ಸೇನಾಧಿಕಾರಿಗಳಿಂದ ಗೌರವ ವಂದನೆ ಸಲ್ಲಿಕೆಯಾಯಿತು. ಅನೂಪ್ ಅಮರ್ ರಹೆ ಎಂಬ ಘೋಷಣೆ ಮುಗಿಲು ಮುಟ್ಟಿತ್ತು. 3 ಸುತ್ತು ಕುಶಾಲತೋಪು ಸಿಡಿಸಿ ಪೊಲೀಸ್ ಗೌರವ ಸಲ್ಲಿಸಿದರು. ಎಡಿಸಿ ಮಮತಾ, ಎಎಸ್ಪಿ ಸಿದ್ದಲಿಂಗಪ್ಪ ಉಪಸ್ಥಿತಿಯಿತ್ತು. ಅನೂಪ್ ತಾಯಿ ಚಂದಪೂಜಾರ್ತಿ ಮತ್ತು ಪತ್ನಿ ತನ್ನ ಪುಟ್ಟ ಮಗುವನ್ನು ಹಿಡಿದುಕೊಂಡು ಕಣ್ಣೀರು ಹಾಕುತ್ತಿರುವ ದೃಶ್ಯ ಎಂಥವರ ಮನವನ್ನು ಕರಗಿಸುತ್ತಿತ್ತು. ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಹುತಾತ್ಮ ಯೋಧ ಅನೂಪ್ ಪೂಜಾರಿ ಆತನ ಪಾರ್ಥಿವ ಶರೀರ ಉಡುಪಿಗೆ ಆಗಮಿಸಿದ ಸಂದರ್ಭ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಪಾರ್ಥಿವ ಶರೀರವನ್ನು ಸ್ವೀಕರಿಸಿದ್ರು ಸಂಸದ ಕೋಟ ಶ್ರೀನಿವಾಸ ಪೂಜಾರಿ. ಸಂಸದರ ನೇತೃತ್ವದಲ್ಲಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಇದೀಗ ಬೀಜಾಡಿ ಶಾಲೆಯಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಶಾಲೆಯ ಪಕ್ಕಿರುವ ಸಮುದ್ರ ತೀರದಲ್ಲಿ ಅಂತಿಮ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಯೂ ಕೂಡ ನಡೆದಿದೆ. ಜಮ್ಮುವಿನಿಂದ ಸೇನಾ ವಿಮಾನದಲ್ಲಿ ಬಂದ ಕುಂದಾಪುರದ ಅನೂಪ್ ಪೂಜಾರಿ ಅವರ ಪಾರ್ಥಿವ ಶರೀರವನ್ನು ಸಂಸದರಾದ ಕೋಟ ಮತ್ತು ಚೌಟ ಸ್ವೀಕರಿಸಿದ್ದಾರೆ. ಅದೇ ರೀತಿಯಾಗಿ ವಿವಿಧ ಇಲಾಖೆ ಅಧಿಕಾರಿಗಳು, ಮಾಜಿ ಸೈನಿಕರು, ಅನೂಪ್ ಪೂಜಾರಿ ಅವರ ಸ್ನೇಹಿತರು ಮತ್ತು ಊರಿಗೆ ಊರೇ ಅನೂಪ್ ಪೂಜಾರಿ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿತು. ಅನೂಪ್ ಪೂಜಾರಿ ಅವರ ಪಾರ್ಥಿವ ಶರೀರದ ಅಂತಿಮ ಮೆರವಣಿಗೆಯ ಉದ್ದಕ್ಕೂ ಜನ ಸಾಲುಗಟ್ಟಿ ನಿಂತು ಗೌರವ ನಮನ ಸಲ್ಲಿಸಿದರು. ಇನ್ನು ರಸ್ತೆಯಲ್ಲೆಲ್ಲ ರಂಗೋಲಿಗಳನ್ನು ರಚಿಸಿ ಮೃತದೇಹಕ್ಕೆ ಅಂತಿಮ ನಮನ ಸಲ್ಲಿಸಿದ್ದಾರೆ. ರಸ್ತೆಯುದ್ದಕ್ಕೂ ಕಟೌಟ್ಗಳು, ರಂಗೋಲಿಗಳು, ನಮನದ ಬರಹಗಳು ರಾರಾಜಿಸುತ್ತಿವೆ. ಈ ಮೂಲಕ ಜನ ಭಾರತಾಂಬೆಯ ಪುತ್ರನಿಗೆ ಗೌರವ ಸಲ್ಲಿಕೆ ಮಾಡಿದ್ದಾರೆ. ಇದಕ್ಕೂ ಮುನ್ನ ಮನೆಯಲ್ಲಿ ಅಂತಿಮ ದರ್ಶನ ನಡೆಯುತ್ತಿದ್ದಾಗ ಪತಿಯ ಅಕಾಲಿಕ ಸಾವಿನಿಂದ ಸ್ತಬ್ಧರಾಗಿರುವ ಪತ್ನಿ ಮಂಜುಶ್ರೀ ನನ್ನ ಗಂಡನಿಯನ್ನು ತೋರಿಸಿ ಎಂದು ಹಠ ಹಿಡಿಯುತ್ತಿದ್ದ ದೃಶ್ಯ ಎಲ್ಲವರ ಕರಳು ಕಿಚ್ಚುವಂತಿತ್ತು. ಅನೂಪ್ ಪೂಜಾರಿ ಮುಖದರ್ಶನಕ್ಕೆ ನೂಕುನುಗ್ಗಲು ಉಂಟಾಗಿತ್ತು. ಸೇನಾಧಿಕಾರಿಗಳು ಗೌರವ ವಂದನೆಯನ್ನು ಸಲ್ಲಿಸಿದರು. ಇನ್ನು ಇತ್ತೀಚೆಗಷ್ಟೇ ಕುಂದಾಪುರದ ಕೋಟೇಶ್ವರ ನಡೆದಂತಹ ಕೋಡಿ ಹಬ್ಬಕ್ಕೆ ಆಗಮಿಸಿದಂತಹ ಅನೂಪ್ ಪೂಜಾರಿ ತನ್ನ ಸ್ನೇಹಿತರ ಜೊತೆ ಅತ್ಯಂತ ಸಂಭ್ರಮದ ಕಾಲವನ್ನು ಕಳೆದಿದ್ದರು. ಅದಾಗಿ ಕೆಲವೇ ದಿನಗಳಲ್ಲಿ ಅನೂಪ್ ಪೂಜಾರಿ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಇದರಿಂದಾಗಿ ಬೀಜಾಡಿಗೆ ಊರೇ ಮೌನವಾಗಿ ಬಿಟ್ಟಿದೆ. ಎಳೆಯ ಪ್ರಾಯದ ಪತ್ನಿ, ಪುಟ್ಟ ಕಂದಮ್ಮ, ಜೊತೆಗೆ ತಾಯಿ ಮತ್ತು ಆತನ ಸಹೋದರಿಯರು ಎಲ್ಲರೂ ಕಣ್ಣೀರು ಹಾಕುತ್ತಿದ್ದಾರೆ. ಈ ದೃಶ್ಯಗಳು ನಿಜಕ್ಕೂ ಎಂಥವರ ಮನಸ್ಸನ್ನು ಕರಗಿಸುತ್ತೆ. ದೇಶಕ್ಕೆ ಬೇಕಾಗಿ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿದ್ದಾರೆ ಅನೂಪ್ ಅವರು. ಕರ್ತವ್ಯ ನಿರತರಾಗಿದ್ದ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಅವರು ಚಲಿಸುತ್ತಿದ್ದ ವಾಹನ ಪ್ರಪಾತಕ್ಕೆ ಬಿದ್ದಿತ್ತು. ಈ ಸಂದರ್ಭದಲ್ಲಿ 5 ಯೋಧರು ಸಾವನ್ನಪ್ಪಿದ್ರು. ರಾಜ್ಯದ 3 ಯೋಧರು ಇದರಲ್ಲಿ ಸಾವನ್ನಪ್ಪಿದ್ದಾರೆ. ಇಡೀ ಬೀಜಾಡಿಯ ರಸ್ತೆಯ ಉದ್ದಗಲಕ್ಕೂ ಜನ ರಂಗೋಲಿಯನ್ನು ಹಾಕಿದ್ದಾರೆ. ಅನೂಪ್ ಅವರ ಪಾರ್ಥಿವ ಶರೀರ ಸಾಗುವ ದಾರಿಯಲ್ಲೆಲ್ಲ ರಂಗೋಲಿಯನ್ನು ಬಿಡಿಸಿದ್ದಾರೆ. ಈ ಮೂಲಕ ಅಗಲಿದ ಯೋಧನಿಗೆ ಗೌರವ ನಮನವನ್ನು ಸಲ್ಲಿಸಿದ್ದಾರೆ. ಭಾರತಾಂಬೆಯ ಹೆಮ್ಮೆಯ ಪುತ್ರ ಅನೂಪ್ ಪೂಜಾರಿ ಹುತಾತ್ಮರಾಗಿದ್ದಾರೆ. ಸ್ಪಂದನ ವಾಹಿನಿಯ ಕಡೆಯಿಂದ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಅನೂಪ್ ಪೂಜಾರಿ ಅವರಿಗೆ ಭಾವಪೂರ್ಣವಾದಂಥ ನಮನವನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಒಂದಷ್ಟು ಅಂತಿಮ ದರ್ಶನದ ದೃಶ್ಯಾವಳಿಗಳು ನಿಮಗಾಗಿ. ಸಾವಿರ ವರ್ಷಗಳವರೆಗೂ ಈ ನೆನಪು ನಮ್ಮವರಲ್ಲಿ ಶಾಶ್ವತವಾಗಿ ಉಳಿದಿದೆ ಎನ್ನುವ ನೆನಪು ನಮ್ಮೊಂದಿಗೆ. ಮನೆಯವರು ಅಂತಿಮ ದರ್ಶನವನ್ನು ಪಡೆತಾ ಇದ್ದಾರೆ. ನಮಗೆ ಯಾರು
ಎಲ್ಲರೂ ಶಾಲೆಯಲ್ಲಿ